ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಸಿಹಿ ಕುಂಬಳಕಾಯಿ ಹಲ್ವಾ ಮಾಡೋದನ್ನ ತೋರಿಸ್ತೀನಿ. ಇದನ್ನು ತುಂಬಾ ಆರೋಗ್ಯಕರವಾದ ಸಿಹಿ ಕುಂಬಳಕಾಯಿ ಹಲ್ವಾ ಅಂತ ಹೇಳ್ಬೋದು. ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ನೋಡಿ, ಸಿಹಿ ಕುಂಬಳ ಅಂದರೆ ಈ ಥರ ಇರುತ್ತೆ. ಕೆಲವು ಹಳದಿ ಕಲರ್ ಇರುತ್ತೆ, ಕೆಲವು ಕೆಂಪು ಕಲರ್ ಇರುತ್ತೆ. ನಾನು ಕೆಂಪು ಕಲರ್ ಇರೋ ಕುಂಬಳಕಾಯಿನ ತೊಗೊಂಡಿದ್ದೀನಿ. ಇವಾಗ ಅದನ್ನು ಕಟ್ ಮಾಡಿಬಿಟ್ಟು ಅದರೊಳಗಡೆ ಇರೋ ಬೀಜನ ತೆಗಿತೀನಿ. ಈ ಥರ ಬೀಜ ಎಲ್ಲ ತೆಗಿಬೇಕು. ನೋಡಿ, ಈ ಥರ ಬೀಜ ಎಲ್ಲ ನಾನು ತೆಗೆದು ಇಟ್ಟಿದ್ದೀನಿ. ಇವಾಗ ಇದ್ರದ್ದು ಹಿಂದ್ಗಡೆ ಸಿಪ್ಪೆನ ತೆಗಿಬೇಕು. ಇವಾಗ ಬೀಜ ಎಲ್ಲ ತೆಗೆದಾದ್ಮೇಲೆ ಒಂದು ಚಾಕುನಿಂದ ನಿಧಾನಕ್ಕೆ ತೆಗಿಬೇಕು. ಕೈಗೆ ಏಟು ಬೀಳೋವಂಥ ಸಂದರ್ಭ ಇರುತ್ತೆ. ನೋಡಿಕೊಂಡು ನಿಧಾನಕ್ಕೆ, ಗಟ್ಟಿ ಇರುತ್ತೆ, ಹಿಂದ್ಗಡೆ ಸಿಪ್ಪೆ ಗಟ್ಟಿ ಇರುತ್ತೆ. ನಿಧಾನಕ್ಕೆ ಚಾಕುವಿಂದ ಆ ಸಿಪ್ಪೆನ ತೆಗಿರಿ. ಈ ಥರ ನಾನು ಸಿಪ್ಪೆನ ತೆಗೆದಿಡ್ತೀನಿ. ಈಗ ನೋಡಿ, ಎಲ್ಲದನ್ನು ಕೂಡ ನಾನು ಈ ಥರ ಸಿಪ್ಪೆನ ತೆಗೆದಿಟ್ಟಿದ್ದೀನಿ. ಇವಾಗ ಸಿಪ್ಪೆ ತೆಗೆದಿಟ್ಟ ಮೇಲೆ ಇವಾಗ ಇದನ್ನು ತುರಿಬೇಕು. ಇದನ್ನು ಸಣ್ಣದಾಗಿ ತುರಿಬೇಕು. ಈಗ ನೀವು ನೋಡ್ತಾ ಇರ್ಬೋದು, ಈ ಥರ ತುರಿಯೋ ಮಣೆಯಿಂದ ತುರಿಬೇಕು. ನೋಡಿ, ಈ ಥರ ತುರಿಬೇಕು. ನಾನು ಎಲ್ಲದನ್ನು ಕುಂಬಳಕಾಯಿನ ತುರಿದು ಇಡ್ತೀನಿ. ಈಗ ನೋಡಿ, ಕ್ಯಾರೆಟ್ ತುರಿ ಥರ ಇದೆ. ಇದು ಕ್ಯಾರೆಟ್ ತುರಿ ಅಲ್ಲ, ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ತುರಿ. ಇದು ಕೆಂಪಗಿದೆ ಅಷ್ಟೇ. ಈಗ ಎಲ್ಲದನ್ನು ನಾನು ತುರಿದಿಟ್ಟಿದ್ದೀನಿ. ಇವಾಗ ಅಳತೆ ಮಾಡೋಣ, ಎಷ್ಟು ಕಪ್ಪು ಕುಂಬಳಕಾಯಿ ತುರಿ ಬಂದಿದೆ ಅಂತ. ಇವಾಗ 3 ಕಪ್ಪು ಕುಂಬಳಕಾಯಿ ತುರಿ ಬಂದಿದೆ. ನಾನು ಚಿಕ್ಕದೊಂದು ಕುಂಬಳಕಾಯಿ ತೊಗೊಂಡಿದ್ದೆ, ಅದರಲ್ಲಿ 3 ಕಪ್ಪು ತುರಿ ಬಂದಿದೆ. 3 ಕಪ್ಪು ಕುಂಬಳಕಾಯಿ ತುರಿಗೆ ನಾನು 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಚೆನ್ನಾಗಿ ಕುಟ್ಟಿ ಇಟ್ಟಿರೋ ಬೆಲ್ಲನ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಬಿಟ್ಟು, ಬಾಣಲಿಗೆ ನಾನು 1 ಸ್ಪೂನ್ ತುಪ್ಪ ಹಾಕ್ತೀನಿ. ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿದ ಮೇಲೆ ನಾನು ಗೋಡಂಬಿ ಮತ್ತು ಬಾದಾಮಿನ, ನಾನು ಕಟ್ ಮಾಡಿರೋ ಗೋಡಂಬಿ ಬಾದಾಮಿನ ತುಪ್ಪದಲ್ಲಿ ಕರಿತೀನಿ. ಸ್ವಲ್ಪ ಕೆಂಪಾಗೋವರೆಗೂ ಕರಿಬೇಕು. ಇವಾಗ ನೋಡಿರಿ, ಕೆಂಪಾಗಿದೆ. ಇವಾಗ ಒಂದು ಬಟ್ಲಿಗೆ ತೆಗೆದಿಟ್ಕೋಬೇಕು. ಅದೇ ತುಪ್ಪಕ್ಕೆ ನಾನು ತುರಿದಿಟ್ಕೊಂಡಿರೋ ಕುಂಬಳಕಾಯಿ ತುರಿನ ಹಾಕ್ತೀನಿ. ನಾನು ಇನ್ನೂ ಒಂದು ಸಾರಿ ಹೇಳ್ತಾ ಇದ್ದೀನಿ, ಇದು ಕ್ಯಾರೆಟ್ ತುರಿ ಅಲ್ಲ, ಕುಂಬಳಕಾಯಿ ತುರಿ, ಕೆಂಪು ಕುಂಬಳಕಾಯಿ ತುರಿ ಇದು. ಈಗ ಕುಂಬಳಕಾಯಿ ತುರಿ ಹಾಕಿದ ಮೇಲೆ ನಾನು ದೊಡ್ಡ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ತಳ ಅಂಟದಂಗೆ ಚೆನ್ನಾಗಿ ಕೈ ಬಿಡದ ಹಾಗೆ ಫ್ರೈ ಮಾಡ್ತಾ ಇರಬೇಕು. ಒಂದು 2-3 ನಿಮಿಷ ಈ ಥರ ಫ್ರೈ ಮಾಡಬೇಕು. ತುಪ್ಪದಲ್ಲಿ ಕುಂಬಳಕಾಯಿ ತುರಿನ ಒಂದು 2-3 ನಿಮಿಷ ದೊಡ್ಡ ಉರಿ ಇಟ್ಕೊಂಡು ಈ ಥರ ಫ್ರೈ ಮಾಡಬೇಕು. ಇವಾಗ 1 ಸ್ಪೂನು ತುಪ್ಪ ಹಾಕ್ತೀನಿ. 1 ಸ್ಪೂನ್ ತುಪ್ಪ ಹಾಕಿದ ಮೇಲೆ ಇನ್ನೂ 1 ನಿಮಿಷ ಫ್ರೈ ಮಾಡ್ತೀನಿ. ಇವಾಗ ಮೀಡಿಯಮ್ ಉರಿ ಇಟ್ಕೋಬೇಕು. ಇವಾಗ ಬೆಲ್ಲ, 1 ಕಪ್ ಬೆಲ್ಲ, ನಾನು 1 ಕಪ್ ಬೆಲ್ಲ ಕೂಡ ಹಾಕಲ್ಲ. ಇದು ಸ್ವಲ್ಪ ಸ್ವೀಟ್ ಇರೋದ್ರಿಂದ ನಾನು ಅರ್ಧ ಕಪ್ ಮಾತ್ರ ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿನಲ್ಲಿ ಫ್ರೈ ಮಾಡಬೇಕು. ಬೆಲ್ಲ ಎಲ್ಲ ಕರಗಬೇಕು. ಈಗ ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಇವಾಗ ಚೆನ್ನಾಗಿ ಸುತ್ತ ಕೂಡ ತುಪ್ಪ ಬಿಟ್ಕೊಂಡಿದೆ. ಇವಾಗ ಅದಕ್ಕೆ ಒಂದು ಅರ್ಧ ಸ್ಪೂನು ನಾನು ಏಲಕ್ಕಿ ಪುಡಿ, ನಾವು ತುಪ್ಪದಲ್ಲಿ ಕರೆದಿಟ್ಕೊಂಡಿರೋ ಗೋಡಂಬಿ ಮತ್ತು ಬಾದಾಮಿನ ಹಾಕ್ತೀನಿ. ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ತೀನಿ. ಇಷ್ಟು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೂ 1 ನಿಮಿಷ ಚೆನ್ನಾಗಿ ನೀರೆಲ್ಲ ಇಂಗಬೇಕು. ಇಂಗಿಬಿಟ್ಟು ಹಲ್ವಾ ಅದಕ್ಕೆ ಬರಬೇಕು. ಅಲ್ಲಿವರೆಗೂ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡಬೇಕು. ನೋಡ್ತಾ ಇರ್ಬೋದು ನೀವು, ಈಗ ನೀರೆಲ್ಲ ಇಂಗಿದೆ ನೋಡಿರಿ, ನೀರೆಲ್ಲ ಹೀರ್ಕೊಂಡಿದೆ. ಸುತ್ತ ತುಪ್ಪ ಕೂಡ ಬಿಡ್ತಾ ಇದೆ. ಹಲ್ವಾ ಅದಕ್ಕೆ ಬರಬೇಕು. ಸಣ್ಣ ಉರಿನಲ್ಲೇ ಫ್ರೈ ಮಾಡಬೇಕು. ನೋಡಿರಿ, ಇಷ್ಟು ಅದ ಸಾಕು.
ಚೆನ್ನಾಗಾಗಿದೆ. ನೋಡ್ತಾ ಇದ್ದೀರಲ್ವ ನೀವು, ಎಷ್ಟು ಚೆಂದಾಗಿದೆ. ಸಿಹಿ ಕುಂಬಳಕಾಯಿ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇವಾಗ ನೋಡಿ, ನಾನು ಅರ್ಧ ಕಪ್ ಮಾತ್ರನೇ ಬೆಲ್ಲ ಹಾಕಿರೋದು. ಸಿಹಿನ ನೀವು ನೋಡ್ಕೊಂಡು ಹಾಕ್ಕೊಳ್ರಿ. ಇನ್ನು ಅರ್ಧ ಕಪ್ ಹಾಗೆ ಉಳಿಸ್ಕೊಂಡಿದ್ದೀನಿ. ಈಗ 3 ಕಪ್ಪು ಕುಂಬಳಕಾಯಿ ತುರಿಗೆ ನಾನು ಅರ್ಧ ಕಪ್ ಮಾತ್ರ ನಾನು ಬೆಲ್ಲ ಹಾಕಿದ್ದೀನಿ. ಈಗ ನೋಡಿ, ಒಲೆ ಆಫ್ ಮಾಡ್ತೀನಿ. ಸುತ್ತ ತುಪ್ಪ ಬಿಟ್ಕೊಂಡಿದೆ ಮತ್ತು ಗಟ್ಟಿ ಕೂಡ ಆಗಿದೆ. ಇವಾಗ ಬೇರೆ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ತೀನಿ. ನೋಡ್ತಾ ಇದ್ದೀರಲ್ವ, ಎಷ್ಟು ಚೆನ್ನಾಗಿದೆ. ಸೂಪರ್ ಟೇಸ್ಟಿ ಹಲ್ವಾ ರೆಡಿ ಆಯಿತು ಸ್ನೇಹಿತರೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸ್ರಿ. ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.